ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಆಫೀಸ್ ನಮ್ಮ ಸೋರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸೂರಿಚ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸಾವಿತ್ರಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಂ ಮ್ಯಾಮ್, ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ನಾವು ಕೂಡ ಆರಾಮಾಗಿದೆ. ಮಳೆಯಲ್ಲಿ ಬೆಚ್ಚಗಿದ್ದೇವೆ. ಮಳೆಯಲ್ಲಿ ಬೆಚ್ಚಗೆ. ಓಕೆ, ಮಳೆಯಲ್ಲಿ ಬೆಚ್ಚಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಇವತ್ತು? ಸಿಹಿಯಾದ ಪೋಡಿ ಅಥವಾ ಗಾರಿಗೆ ಅಂತ ಒಂದು ಗಾರಿಗೆ. ಹೌದು, ಗಾರಿಗೆ ಅಂತ. ಅದು ಯಾವುದರಿಂದ? ಅದು ಗೋಧಿ ಹಿಟ್ಟು ಮತ್ತು ಬೆಲ್ಲ. ಗೋಧಿ ಹಿಟ್ಟು ಮತ್ತು ಬೆಲ್ಲ ಅಲ್ಲ? ತುಂಬ ಕಡಿಮೆ ಸಾಮಾನುಗಳನ್ನೆಲ್ಲ ಹಾಕಿ ರುಚಿಯಾಗಿ ಒಂದು ಸಿಹಿ ತಿಂಡಿ ಮಾಡ್ತೀನಿ. ಈ ಮಳೆಗೆ ಒಂದು ಸ್ವೀಟ್ ರೆಡಿ ಆಯಿತು. ಇನ್ನೊಂದು ಅದಕ್ಕೆ ಒಂದು ಮ್ಯಾಚಿಂಗ್ ಬೇಕಲ್ಲ. ನಿಮಗೆ ದೇವಸ್ಥಾನದಲ್ಲೆಲ್ಲ ಒಳ್ಳೆ ಕೊಡ್ತಾರಲ್ಲ ಖಾರದ ಚಟ್ನಿ, ಗಂಜಿಗೆ ಹಾಕ್ಬೋದು. ದೇವಸ್ಥಾನಕ್ಕೆ ಹೋಗಿ ಸರಿ ತಿಂದು ಬರ್ತೇವೆ, ಆ ಥರದೊಂದು ಚಟ್ನಿ ದೇವಸ್ಥಾನದ ಊಟ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೌದು, ಎಲ್ಲ ಈಗ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡ್ತಾರೆ, ಕಟೀಲ್ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಲ್ಲಿ ಒಳ್ಳೆ ಚಟ್ನಿ, ಗಟ್ಟಿ ಚಟ್ನಿ ಕೊಡ್ತಾರೆ. ಆ ಥರ ಚಟ್ನಿ ಮಾಡಿರ್ತಾರೆ. ಆ ಥರ ಚಟ್ನಿ ನಮ್ಮ ಸೂರಿಚ್ ಅಡುಗೆ ಮನೆಯಲ್ಲಿ ರೆಡಿ ಆಗ್ತಾಯಿಲ್ಲ. ಓಕೆ, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಗಾರಿಗೆ ಅಂತ ಗಾರಿಗೆ ಮಾಡ್ತೇನೆ. ಅದಕ್ಕೆ ಗೋಧಿ ಹಿಟ್ಟು 1 ಕಪ್ ತಗೊಂಡಿದ್ದೇನೆ. ಬೆಲ್ಲ, ಜೋನಿ ಬೆಲ್ಲ. ಹಾಂ, ಗಟ್ಟಿ ಬೆಲ್ಲ ನೀರು ಮಾಡಿ. ಆಗೋದಿಲ್ವಾ ಬೆಲ್ಲ? ಆಗ್ತದೆ. ನಾನು ಜೋನಿ ತಂದಿದ್ದೇನೆ. ಅಲ್ಲಲ್ಲ, ಜೋನಿ ಬೆಲ್ಲ ಹಾಗೆ ಇರುವುದಲ್ಲ? ಹೌದು, ಜೋನಿ ಬೆಲ್ಲ ಹೀಗೆ ಗಟ್ಟಿಯಾಗಲ್ಲ. ಇಲ್ಲ, ಹೀಗೆ ಇರೋದು. ಅದರೊಳಗೆ ಇದನ್ನು ಕಲಿಸ್ಬೇಕು. ಇದು ಶುಂಠಿ ಮತ್ತು ಏಲಕ್ಕಿಯನ್ನು ಸುಮ್ಮನೆ ಪೇಸ್ಟ್ ಮಾಡಿ ತಂದಿದ್ದೇನೆ. ಚೂರು ಉಪ್ಪು, ಕರಿಲಿಕ್ಕೆ ಎಣ್ಣೆ. ಹೌದು, ಟೇಸ್ಟಿಗೆ. ಹಾಂ, ಈಗ ಇಷ್ಟರಲ್ಲಿ ನಾನು ರುಚಿಯಾಗಿ ಒಂದು ಸಿಹಿ ತಿಂಡಿ ಮಾಡಿ ಕೊಡ್ತೇನೆ. ಆಯಿತಾ? ಮೊದಲಿಗೆ ಬೆಲ್ಲ ಹಾಕ್ಕೊಳ್ಳುವ. ಇದು ಗಟ್ಟಿ ಬೆಲ್ಲ ಬೇಕಾದರೆ ನೀರು ಮಾಡಿ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ. ನಾವು ಉತ್ತರ ಕನ್ನಡದವರಲ್ಲ, ಅಲ್ಲಿ ಹೆಚ್ಚಾಗಿ ಜೋನಿ ಬೆಲ್ಲವೇ ಹಾಕೋದು ಎಲ್ಲದಕ್ಕೆ. ಈಗ ಮಂಗಳೂರು ಅಲ್ವಾ? ಹೌದು. ಅಲ್ಲ, ನಾನು ಹೇಳಿದ್ದು ತಾಯಿ ಮನೆಯಲ್ಲ ಉತ್ತರ ಕನ್ನಡ. ಚೂರು, ತುಂಬ ಬೇಡ, ಇಷ್ಟೇ. ಚಿಟಿಕೆ ಉಪ್ಪು. ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ. ಹಾಂ, ಇಲ್ಲ, ಆ ಬೆಲ್ಲದಲ್ಲಿ ಉಪ್ಪಿಲ್ಲ, ಆದರೂ ತುಂಬ ಉಪ್ಪು ಬೇಡ. ನೋಡಿ, ಇದಿಷ್ಟೇನು ಹೀಗೆ. ಬೆಳ್ಳುಳ್ಳಿ ಎಲ್ಲ, ಶುಂಠಿ ಮತ್ತು ಏಲಕ್ಕಿ. ಆಯಿತಾ? ಇಷ್ಟು ಹಾಕಿ ಸರಿ ಮಿಕ್ಸ್ ಮಾಡಿ. ಇದು ಅಂದರೆ ನೋಡಿ, ಇದಕ್ಕೆ ತಯಾರು ಮಾಡ್ಲಿಕ್ಕೆ ಕೂಡ ಇಲ್ಲ. ಜಾಸ್ತಿ ಏನಿಲ್ಲ. ಜೋನಿ ಬೆಲ್ಲ ಅಂತೂ ಡಬ್ಬದಲ್ಲಿ ಇರುತ್ತೆ. ನಮ್ಮದು ಏನು ಗೋಧಿ ಅಲ್ಲ? ಹೌದು, ಗೋಧಿ ಕೂಡ ರೆಡಿ ಇರುತ್ತೆ. ಹೌದು, ಜಸ್ಟ್ ರೆಡಿ ಮಾಡೋದು. ಗಟ್ಟಿ ಬೆಲ್ಲ ಆದರೆ ಅದಕ್ಕೆ ಸ್ವಲ್ಪ ಹೊತ್ತು ನೀರು ಹಾಕಿಟ್ರೆ ತಾನಾಗಿ ನೀರು ಆಗುತ್ತೆ. ಅದು ಅದನ್ನು ಸೋಸಿ, ಇದನ್ನು ಸೋಸ್ಬೇಕಂತಿಲ್ಲ, ಏನಿಲ್ಲ. ಈಗ ಬೇಕಾಗುವಷ್ಟು ಹಾಕೊಳ್ಳುವ. ಮೊದಲು ಚೂರೆ ಹಾಕಿ ಮಿಕ್ಸ್ ಮಾಡುವ. ಅದು ನೋಡ್ಕೊಳ್ಬೇಕಲ್ಲ, ಗಟ್ಟಿ ಆಗುತ್ತಾ? ಎಷ್ಟು ತುಂಬ ಗಟ್ಟಿಯೂ ಬೇಡ, ತುಂಬ ಮೆತ್ತಗೂ ಬೇಡ. ಬೆಲ್ಲದ ಹದಕ್ಕೆ ನಾವು ನೋಡ್ಕೋಬೇಕು. ನೀವು ಜಾಸ್ತಿ ಮಾಡ್ತೀರಾ, ಜಾಸ್ತಿ ಮಾಡಿ. ಈ ಸಂಜೆಗೆ ನಾವು ನಮ್ಮ ಮನೆಯವರು ಇಬ್ಬರೇ ಆದರೆ, ನಮ್ಮ ಮಗಳು ಇಷ್ಟೇ ಆದರೆ ಸ್ವಲ್ಪ ಸಾಕು. ಈಗ ಯಾರೋ ಗೆಸ್ಟ್ ಬಂದುಬಿಟ್ರು,
ಟೀ ಮತ್ತೆ ಅದು ಕೊಡಬೇಕು, ಸ್ವಲ್ಪ ಜಾಸ್ತಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ? 3 ಜನ? ನಾನು, ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಅತ್ತೆ, ನನ್ನ ಮಾವ. ಹಾಗಾದರೆ ನಿಮ್ಮದು ದೊಡ್ಡ ಫ್ಯಾಮಿಲಿ ಉಂಟು? ಹಾಂ, ಫ್ಯಾಮಿಲಿ ಉಂಟು. ಓಕೆ. ಅವರು ಜಾಸ್ತಿ ತಿನ್ನಲ್ಲ, ಈ ಥರದ್ದೆಲ್ಲ ಅವರಿಗೆ ಶುಗರು. ಶುಗರ್ನವರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರಲ್ಲ. ಓಕೆ. ಎಲ್ಲ ತಿನ್ಬೋದು ಅಂತಾರೆ, ಗೊತ್ತಿಲ್ಲ. ಸ್ವೀಟೇ ಅಲ್ವಾ? ಆದರೂ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದು. ಆರೋಗ್ಯ ನೋಡ್ಕೋಬೇಕಲ್ಲ. ಹೌದು. ಇಷ್ಟ ಆಯ್ತಲ್ಲ, ಇನ್ನು ಚೂರು ಸಾಕು. ಅಷ್ಟೊತ್ತಿಗೆ ಆಯಿಲ್ ಬಿಸಿಡುವನ? ಆಯಿಲ್ ಬಿಸಿ ಮಾಡಿ. ಓಕೆ. ಹಾಗಾದರೆ ಫಸ್ಟಿಗೆ ಹಾಂ, ಒಲೆ ಉರಿಸ್ಬೇಕಲ್ಲ? ಒಲೆ ಉರಿಸ್ಬೇಕು. ಅಡುಗೆ ಮನೆ ಅಂದರೆ ಒಲೆ ಉರಿಸ್ಲೇಬೇಕು. ಒಲೆ ಬೇಕಲ್ಲ. ನಿಮ್ಮ ಮನೆಯಲ್ಲೆಲ್ಲ ನೀವೇ ಬೆಳಿಗ್ಗೆ ಎದ್ದು ಒಲೆ ಉರಿಸ್ತಾ ಅಥವಾ ಅತ್ತೆಯವರೆಲ್ಲ ಹೆಲ್ಪ್ ಮಾಡ್ತಾರಾ? ಅತ್ತೆ ಮೊದಲು ಮಾಡ್ತಿದ್ರು, ಈಗ ಆಗಲ್ಲ. ಹಾಂ, ಫ್ರೈ ಆಯ್ತಲ್ಲ. ಮತ್ತು ನಾನಿದ್ದೇನಲ್ಲ, ಹೌದು, ನಾನು ಮಾಡ್ತೇನೆ. ಹೌದು, ನೋಡ್ಕೊಳ್ವಲ್ಲ. ಹೌದು ಹೌದು. ಸದ್ಯಕ್ಕಿಷ್ಟು ಸಾಕು ಅಂತ ಸಾಕು. ಕಾಣಿಸ್ತಲ್ಲ? ಹಾಂ, ತುಂಬ ಬೇಡ. ಸಿಹಿ ಕುಂಬಳಕಾಯಿ ಇರ್ತದಲ್ಲ, ಅದರಲ್ಲಿ ಸಹ ಮಾಡ್ಬೋದು. ಬೆಲ್ಲಕ್ಕೆ ಅದು ಹಾಕಿ ಕಾಯಿಸಿ ಈ ಗೋಧಿ ಹಿಟ್ಟನ್ನು ಹಾಕಿ ಹಾಗೂ ಮಾಡ್ಬೋದು. ಕುಂಬಳಕಾಯಿನ ಫಸ್ಟಿಗೆ ಫ್ರೈ ಮಾಡಿಕೊಂಡು? ಹಾಂ, ಬೆಲ್ಲದಲ್ಲಿ ಫ್ರೈ ಮಾಡಬೇಕಾಯ್ತಾ? ಪಾಕ ಮಾಡಬೇಕು. ನಾವೀಗ ಏನು ಹಲ್ವಾ ಎಲ್ಲ ಮಾಡ್ತಾವಲ್ಲ ಆ ಥರನಾ? ಆ ಥರ ಮಾಡಿ ಹಿಟ್ಟು ಹಾಕಿ ಕಲಸಿ ಮಾಡುವಂಥದ್ದು. ಅದಕ್ಕಾದ್ರೆ ಸ್ವಲ್ಪ ಕೆಲಸ. ಮತ್ತೆ ಬಾಳೆಹಣ್ಣು ಹಾಕ್ಬೋದು. ಬಾಳೆಹಣ್ಣು ಹಾಕ್ಬೋದು. ಮತ್ತೆ ಹಲಸಿನ ಹಣ್ಣು ಹಾಕ್ಬೋದು, ನಿಮ್ಮ ಇಷ್ಟಕ್ಕೆ. ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನಿವತ್ತು ಅದು ಏನನ್ನು ಹಾಕದೆ ಹಾಗೆ ದಿಢೀರ್ ಮಕ್ಕಳಿಗೆ ಶಾಲೆ ಬಂದುಬಿಟ್ರು, ಬೇಗ ಮಾಡಬೇಕಲ್ಲ ಏನಾದರೂ ತಿಂಡಿ, ಆವಾಗ ಈ ಥರ ತಿಂಡಿ ಮಾಡೋದು. ಆಕ್ಚುಲಿ ಶಾಲೆಯಿಂದೆಲ್ಲ ಬರುವಾಗ ಉಂಟಲ್ಲ, ಏನಾದರೂ ಇರಲೇಬೇಕಲ್ಲ, ಈ ಮಳೆಯಲ್ಲಿ ಈಗಬೇಕಲ್ಲ ಏನಾದರೂ. ನಾವು ಇಲ್ಲಿಂದ ಶಾಲೆಯಿಂದ ಹೊರಡುವಾಗಲೇ ಪ್ಲಾನಿಂಗ್ ಆಗ್ತದೆ, ಮನೇಲಿ ಏನಾದರೂ ತಿಂಡಿ ಬೇಕು. ಸಿಹಿ ತಿಂಡಿಯಾ, ಖಾರ ತಿಂಡಿಯಾ? ಅಕಸ್ಮಾತ್ ಏನಾದರೂ ಇಲ್ಲದಿದ್ರೆ ಆವಾಗ ಒಂದು ಕಾಳಾಗಿ ಸ್ಟಾರ್ಟ್ ಆಗ್ತದಲ್ಲ. ಹೌದು, ಏನಿಲ್ಲ ತಿಂಡಿ ಹಾಗೆ ಈಗೆಲ್ಲ ಒಬ್ಬೊಬ್ಬರೇ ಇರೋದು, ಆದರೂ ಅವರಿಗಾದ್ರೂ ಕೊಡಬೇಕಲ್ವಾ? ಸರಿಯಾಗಿದೆ ನೋಡಿ, ತುಂಬ ಗಟ್ಟಿಯೂ ಇಲ್ಲ, ತುಂಬ ಇದಿಲ್ಲ. ಇದನ್ನು ತೆಕ್ಕೊಂಡ್ಬಿಡುವ. ಅದನ್ನು ಕೈಯಲ್ಲಿ ಹಾಕ್ಬೋದಾ? ಹಾಂ, ಕೈಯಲ್ಲೇ ಹಾಕೋಲಿಕ್ಕೆ. ಈಗ ಅಷ್ಟು ಗಟ್ಟಿ ಸಾಕಾಗುತ್ತಾ? ಗಟ್ಟಿ ಸಾಕಾಗುತ್ತೆ. ಮತ್ತು ನೋಡೋಣ, ಈಗ ನಾನು ಕೈಯಲ್ಲಿ ಹೀಗೆ ಮಾಡಿ ನೋಡ್ತೇನೆ. ಈಗ ಕೈ ಹಿಡಿತದಲ್ಲ, ಅದಕ್ಕಾಗಿ ಒಂದು ಚೂರು ನೀರು ಹೀಗೆ ಮಾಡ್ಕೊಳ್ಬ. ಕೈ ಅಷ್ಟೇ, ನೀರು ಹಾಕೋದು ಬೇಡ. ಕೈಗೆ ಅಂಟಬಾರ್ದು, ಕೈಗೆ ಅಂಟಬಾರ್ದು, ಬೀಳಬೇಕಲ್ಲ ಕೆಳಗೆ. ಅದಕ್ಕೆ ನೋಡಿ, ಈಗ ನೀರು ಹಾಕಿದ್ದಕ್ಕೆ ಚೆನ್ನಾಗಿ ಬರುತ್ತೆ, ಆಗಲ್ಲ ಅಷ್ಟೇ, ಮತ್ತೇನಲ್ಲ. ಇದು ಏನು ಗ್ಯಾಸ್ ಆಗೋಲ್ಲ, ಕೆಲವರಿಗೆ ಗ್ಯಾಸ್ಟಿಕ್ ಇರುತ್ತಲ್ವ, ಅದಿಲ್ಲ, ಏನಿಲ್ಲ, ಸಿಂಪಲ್ ಆಗಿ ಮಾಡೋದು, ಆರಾಮ್ಸೆ ಮಾಡೋದಲ್ಲ. ಈಗ ಹಲಸಿನ ಹಣ್ಣೆಲ್ಲ ಸೀಸನ್ ಸಿಗುತ್ತೆ, ಆ ಟೈಮಲ್ಲಿ ಕೂಡ ಹಲಸಿನ ಹಣ್ಣು ಹಾಕ್ಬೋದು. ಏನಾದರೂ ಕುಂಬಳಕಾಯಿ ಜಾಸ್ತಿ ಇದೆ, ಕಟ್ ಮಾಡಿ ದೊಡ್ಡದಿತ್ತು, ಹೆಚ್ಚಾಗಿದೆ, ಅದನ್ನು ವೇಸ್ಟ್ ಮಾಡಬಾರ್ದಲ್ಲ. ವೇಸ್ಟ್ ಆಗಬಾರ್ದು ಅಂತ ಕುಂಬಳಕಾಯಿಗೆ ಡೈಲಿ ಅಡುಗೆಲ್ಲ ಮಾಡ್ತೇವೆ. ಈ ಥರ ಮಾಡಿದರೆ ಸ್ಪೆಷಲ್. ಸುಮ್ಮನೆ ಮಕ್ಕಳಿಗೆ ಕೊಟ್ಟರೆ ತಿನ್ನಲ್ಲ, ಅದಕ್ಕೆ ಹಾಗೆ ಥರ ಮಾಡಿ ಕೊಡೋದು. ಅದಿದೆಯಾ? ಹಾಂ, ಆಲ್ಮೋಸ್ಟ್ ಕಾಯ್ತಾ ಬರ್ತಾ ಉಂಟು. ಹಾಂ, ಬಿಡ್ಲ ಈಗ ನೋಡಿ. ಈ ನಿಮ್ಮ ಹದಕ್ಕೆ ನೀವು ದೊಡ್ಡದು ಬೇಕಾದ್ರೂ ಮಾಡಿಕೊಡ್ಲಿ, ಸಣ್ಣದೇ ನಾನು ಇಷ್ಟು ದೊಡ್ಡದಾಗಿ ಬಿಡ್ತಿದ್ದೇನೆ. ಆಯಿತಾ? ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಶುಂಠಿ ಒಂದು ಪರಿಮಳಕ್ಕೆ ಇರಲಿ, ಏಲಕ್ಕಿ ಶುಂಠಿ ಹಾಕಿದರೆ ಒಂಥರ ಬರುತ್ತಲ್ಲ, ಅದಕ್ಕೆ. ಆಯಿಲಲ್ಲಿ ನಾವು ಕರೆದ ತಿಂಡಿಗಳನ್ನು ಮಾಡಿದರೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿದರೆ ಈ ಗ್ಯಾಸ್ಟ್ರಿಕ್ಕಿಗೆ ಅದಕ್ಕೆ ಹುಳಿ ತೇಗ ಬರುವಂಥದ್ದು, ಸ್ವೀಟ್ ಅಲ್ವಾ, ಅದಕ್ಕೆ ಮಾಡುವಂಥದ್ದು ಅಷ್ಟೇ. ಚಿಕ್ಕದಾಗಿ ಮಾಡಿಕೊಂಡು ತುಂಬ ಮಾಡ್ಕೊಳ್ಳೋದು. ತುಂಬ ಮಾಡ್ಕೊಳ್ಳಿ. ಮಕ್ಕಳು ಒಂದೊಂದು ದೊಡ್ಡದು ಬಿಟ್ಟು ಬಿಡ್ತಾರೆ ಅಲ್ವಾ? ನೋಡಿ, ಒಂದು ಕಪ್ಪಿಗೆ ಇಷ್ಟ ಆಯಿತು ಅಲ್ವಾ? ಸ್ವಲ್ಪ ಮಾಡಿದ್ದು, ಆದರೆ ತುಂಬ ಮಾಡ್ಕೊಳ್ಳಿ. ನೋಡಿ, ಒಂದು ಬೌಲು ಗೋಧಿ ಹಿಟ್ಟಲ್ಲಿ ಮಾಡಿದ್ದು, ಒಂಥರ ಗೋಳಿ ಬಜ್ಜಿ ಟೈಪಲ್ಲಿ ಬರುತ್ತೆ. ಗೋಳಿ ಬಜ್ಜಿನೇ ಇದು ಸೇಮ್ ಆಗಿ, ಆದರೆ ಅದಕ್ಕೆ ಮೈದಾ ಹಿಟ್ಟು ಬೆರೆಸ್ತಾರೆ. ಇದು ಹಾಗೇನಿಲ್ಲ ಅಲ್ಲ. ಇದೀಗ ಸ್ವಲ್ಪ ಕೆಂಪಗಾಗ್ತಾ ಬಂದಿದೆ. ಇದನ್ನೀಗ ಹೀಗೆ ಊಟ ಮಾಡಿ ಮಡ್ಚ್ಕೊಳ್ಬೇಕು. ಈಗ ಒಂದೇ ಕಡೆ ಬಂದುಬಿಡುತ್ತಲ್ಲ. ಬಾಳೆಹಣ್ಣು ಹಾಕಿದರೆ ಬಾಳೆಹಣ್ಣು ಸ್ಮೆಲ್ಲು, ಹಲಸಿನ ಹಣ್ಣು ಹಾಕಿದರೆ ಹಲಸಿನ ಹಣ್ಣು ಸ್ಮೆಲ್ಲು. ಈಗ ನೀವು ಅದು ಕುಂಬಳಕಾಯಿ ಹಾಕಿದರೆ ಅದರದ್ದೇ ಬೇರೆ ಸ್ಮೆಲ್ಲು. ಹಾಂ, ಬಟ್ ಇದು ಹೀಗೆ ರಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೇವಲ್ಲ. ನನಗಿಷ್ಟ, ನಾನು ಹೀಗೆ ಮಾಡ್ತೇನೆ. ಕೆಲವರಿಗೆ ಬಾಳೆಹಣ್ಣು ಸೇರೋದಿಲ್ಲ, ಬೇಡ ಅಂತಾರೆ ಮಕ್ಕಳು. ಕೆಲವರಿಗೆ ಹಲಸಿನದ್ದು ವಾಸನೆ ಅಂತಾರೆ. ಎಲ್ಲರಿಗೂ ಹಲಸಿನ ತಿಂದು 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 ಬೇಜಾರಾಗಿದೆ. ಹಾಗಾಗಿ
ಸೀಸನ್ ಟೈಮಲ್ಲಿ ಹಲಸಿನ ಹಣ್ಣು ಜಾಸ್ತಿ ತಿನ್ನೋದಲ್ಲ. ಹೌದು, ಬರೀ ಹಲಸಿನ ಹಣ್ಣು ಮಾವಿನ ಹಣ್ಣುಗಳೇ. ಹೌದು, ಈಗಂತೂ ಸೀಸನ್ ಅಲ್ಲ, ಹೌದು, ಸ್ಪೆಷಲ್ ಆಗಿರುತ್ತಲ್ಲ. ಹೌದು. ಇಲ್ಲ, ಉತ್ತರ ಕರ್ನಾಟಕ ಕಡೆ ಗಾರಿಗೆ ಅಂತ ಹೇಳೋದು. ಹಾಂ, ನಾವು ಸಿಹಿ ಪುಡಿ, ಮುಳುಕ, ಹಾಂ, ನಮ್ಮ ಆಚೆ ಸುಟ್ಟೇವು ಅಂತಾರೆ. ಸುಟ್ಟೇವು ಆ್ಯಕ್ಚುಲಿ ಆ ಹೆಸರು ಒಳ್ಳೇದುಂಟು ನೋಡಿ. ಸುಟ್ಟೇವು ಅಂತ ಹೇಳೋದು. ಸುಟ್ಟೇವು ಅಂದರೆ ಏನು ಅದನ್ನು ಆಯಿಲಲ್ಲಿ ಕರಿಯೋದಕ್ಕೆ ಸುಡುವುದು ಅಂತ ಸುಟ್ಟೇವು ಅಂತ ಹೇಳ್ತಾರೆ ಅಷ್ಟೇ. ಅದು ಕೊಡಿ, ಬೆಂದಿದೆ ಈಗ, ಕೆಂಪಾಗಾಯ್ತಲ್ಲ, ಒಂದೊಂದೇ ತೆಗೆಯೋಣ. ಬಿಸಿಯಾದ ಗಾರಿಗೆ ರೆಡಿ ಅಲ್ಲ. ಆ್ಯಕ್ಚುಲಿ ಇಷ್ಟು ಚಿಕ್ಕದಾಗಿ ಮಾಡಿದ ಕಾರಣ ಚೆನ್ನಾಗಿ ಬೇಯಬೇಕಲ್ವಾ. ಮತ್ತೆ ಇದು ಜಾಸ್ತಿ ಆಯಿಲ್ ಹಾಕಿಲ್ಲ ನಾವು, ತುಂಬ ಹಾಕಿದರೆ ಮತ್ತೆ ಬೇಗ ಇದು ಬೆಂದು ಬಿಡುತ್ತಲ್ಲ, ಕಪ್ಪಗಾಗಿ. ಮೇಲ್ಗಡೆ ಮಾತ್ರ ಕಪ್ಪಾಗುತ್ತೆ, ಒಳಗಡೆ ಈ ಥರ ಸಣ್ಣ ಸಣ್ಣದಾಗಿ ಮಾಡಿದ್ದೇನೆ. ನಾವು ಸ್ವೀಟ್ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಇಷ್ಟಕ್ಕೆ ಇಷ್ಟು ಸಾಕು, ಒಂದು ಅಂದಾಜು. ತುಂಬ ಸ್ವೀಟ್ ಬೇಕಾದರೂ ಮಾಡ್ಕೊಳ್ಬೋದು. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಲ್ಲ. ಈಗ ಸರ್ವ್ ಮಾಡೋಣ. ಕೊಡ್ತೇನೆ ಹೇಗಿದೆ ಅಂತ. ಹಾಂ, ಗಾರಿಗೆ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಗಾರಿಗೆ ರೆಡಿಯಾಗಿದೆ. ಗೋಧಿ ಹಿಟ್ಟಿನ ಗಾರಿಗೆ ರೆಡಿ ಅಲ್ಲ. ಆ್ಯಕ್ಚುಲಿ ಈ ಥರದ ತಿಂಡಿ ನಾನು ಚಿಕ್ಕದಿರುವಾಗ ಒಂದು ಭರಣಿಯಲ್ಲೆಲ್ಲ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಮೇ ಬಿ ಅದೇ ಥರ ಬರುತ್ತೆ ಅಂತ. ಹಳೆಯದಾಗಿ ಚಾಟ್ಸ್ಗಳು, ಈಗ ಹೋದ್ರೆ ಪಾನಿಪುರಿಗಳು ಅಂಥದ್ದೇವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ನೋಡೋಣ ಟೇಸ್ಟ್ ಆಗಿದ್ರೆ. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಗಾರಿಗೆ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ದಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗಾರಿಗೆ ತಯಾರಿಸುವ ವಿಧಾನ: ಮೊದಲಿಗೆ 1/4 ಕಪ್ನಷ್ಟು ಬೆಲ್ಲಕ್ಕೆ ಚಿಟಿಕೆ ಉಪ್ಪು, ಶುಂಠಿ ಹಾಗೂ ಏಲಕ್ಕಿ ಪೇಸ್ಟ್, 1 ಕಪ್ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿ ಕಲಸಿಕೊಳ್ಳಿ. ಆನಂತರ ಕಾದ ಎಣ್ಣೆಯಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿ ಗಾರಿಗೆ ತಯಾರು. ಓಕೆ, ನೋಡಿದ್ರಲ್ಲ ಗಾರಿಗೆ ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೂರಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸಿರು ತುಪ್ಪ, ನಾನು ಮಸಾಲಾ ಪೋಸ್ಟ್ಮ್ಯಾನ್ ತೋದ, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಸಾವಿರ ಮ್ಯಾಮ್ ಸಾಕಾಗಿರುವಂತಹ ಗಾರಿಗೆ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರಿಗೆ ಕೇಳೋಣ. ಎಸ್ ಮ್ಯಾಮ್, ಇವಾಗ ಸ್ಪೆಷಲ್ ಡಿಶ್ ಹೇಳಿದ್ರೆ ಚಟ್ನಿ ಅಲ್ಲ? ಚಟ್ನಿ ಅಂದರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಗಟ್ಟಿ ಚಟ್ನಿ, ಸೇಮ್ ಅದೇ ಚಟ್ನಿ ಬರುತ್ತೆ. ಅದೇ ಥರ ಮಾಡಿ ತೋರಿಸ್ತೇನೆ. ಅಲ್ಲಿ ಭಟ್ರು ಒಳ್ಳೆದಾಗಿ ರುಚಿ ಮಾಡ್ತಾರಲ್ಲ. ಓಕೆ, ನೀವು ಅದು ಹೇಗೆ ದೇವಸ್ಥಾನದ ಥರನೇ ಬರುತ್ತೆ ನಿಮ್ಮ ಕೈ ರುಚಿ? ಅವ್ರ ಹತ್ರ ಕೇಳಿ ನಾನು ಬಂದಿದ್ದೇನೆ. ಹಾಗೆ ಮಾಡಿದ್ರೆ ಭಟ್ರ ಹತ್ರ ಕೇಳಿದ್ದೇನೆ, ಯಾವತ್ತು ಇದೇ ಥರ ಟೇಸ್ಟ್ ಬರುತ್ತಲ್ವಾ, ಸುಬ್ರಹ್ಮಣ್ಯಕ್ಕೆ ಹೋದಾಗ ಕೇಳಿದೆ, ಹೀಗೆ ಮಾಡ್ತೇವೆ, ನೀವು ಒಮ್ಮೆ ಮಾಡಿ ನೋಡಿ ಅಂತ ಹೇಳಿದ್ರು. ನಾನು ಅದನ್ನು ಇಲ್ಲಿ ಟ್ರೈ ಮಾಡೋದು. ಓಕೆ, ದೇವಸ್ಥಾನದಲ್ಲಿ ಸಿಗುವಂತಹ ಚಟ್ನಿ ಇದು ಬೇಕು. ಫಸ್ಟಿಗೆ ಬಣಲ್ಬೇಕಾ? ಕಡಾಯಿ ಒಂದು ಒಲೆ ಬಿಡಿಸ್ಬೇಕಾದ್ರೆ. ಹೌದು. ಈಗ ಚಟ್ನಿ ಅಂತ ಬಂದಾಗ ಖಾರ ಖಾರ ಹುಳಿ ಹುಳಿಯಾಗಿ ಒಂದು ಚಟ್ನಿ ಮಾಡ್ತೇನೆ. ಚಟ್ನಿಯಿಂದ ಬಂದಾಗ ಆ್ಯಕ್ಚುಲಿ ಒಲೆ ಅಂದರೆ ಈಗ ಒಗ್ಗರಣೆ ಟೈಪ್ ಹಾಕ್ತೀರಾ? ಇಲ್ಲ, ಹುರಿತೇನೆ. ಈಗ ಈ ಉದ್ದಿನ ಬೇಳೆ ನೋಡಿ, ಉದ್ದಿನ ಬೇಳೆ, ಮೆಣಸು, ಹುಳಿ, ಬೇವಿನ ಸೊಪ್ಪು, ಕಾಯಿ ತುರಿ, ಉಪ್ಪು ಇಷ್ಟೇ ತಗೊಂಡಿರೋದು. ಅದಕ್ಕೀಗ ನಾನು ಆಯಿಲ್ ಹಾಕ್ತಿದ್ದೀರಲ್ಲ, ಎಣ್ಣೆ ಹಾಕ್ತೇನೆ. ಓಕೆ, ಸ್ವಲ್ಪ ಜಾಸ್ತಿಯೇ ಎಣ್ಣೆ ಬೇಕು. ಇರಲಿಲ್ಲ? ಹಾಂ, ಯಾಕಂದರೆ ಚೆಂದಾಗಿ ಕೆಂಪಗೆ ಹುರಿಬೇಕು ಇದನ್ನು. ಕೆಂಪಾಗಿ ಹುರಿಬೇಕಾ? ಹೌದು, ಕೆಂಪಾಗಿ ಹುರಿದ್ರೆ ಅದು ಕಪ್ಪ ಇದಾಗಲ್ಲ? ಇಲ್ಲ ಇಲ್ಲ ಇಲ್ಲ, ಆ ಥರ ಅಲ್ಲ. ಸಣ್ಣಗೆ ಬೆಂಕಿ ಜೋರು ಇರಬಾರ್ದು, ಸಣ್ಣ ಉರಿಯಲ್ಲಿ ಹಾಂ ಕೆಂಪಾಗಿ ಹುರಿಬೇಕು. ಓಕೆ, ನೋಡಿ 2-10 ನಿಮಿಷಕ್ಕೆ ಒಂದು ಒಳ್ಳೆ ಚಟ್ನಿ. ಈ ಥರ ಚಟ್ನಿ ಎಲ್ಲ ಇರುವಾಗ ವೈಟ್ ರೈಸ್ ಚೆನ್ನಾಗಿರುತ್ತಲ್ಲ? ದೇವಸ್ಥಾನದಲ್ಲೆಲ್ಲ ನಮಗೆ ಸಿಗೋದು ಯಾವುದು? ವೈಟ್ ರೈಸ್, ಚಟ್ನಿ, ಸಾರು ಚೆನ್ನಾಗಿರುತ್ತೆ. ಅಷ್ಟೇ ಇದ್ರೆ ಗಮ್ಮತ್ತು ಊಟ. ಹಾಂ, ಮತ್ತು ಇದಕ್ಕೇನು ನೋಡಿ ಜಾಸ್ತಿ ಎಂಥದಿಲ್ಲ. ಅದು ಒಂದು ರುಚಿ ಬರೋದಂದರೆ ಉದ್ದಿನ ಬೇಳೆ ಅಲ್ಲ? ಹೌದು, ಉದ್ದಿನ ಬೇಳೆಯಲ್ಲಿಯೇ ಬರೋದು. ಇದು ಕೆಂಪಗಾಗಿ ಇದರ ಪರಿಮಳದಿಂದ ಅದು ಚೆನ್ನಾಗಿ ಬರಬೇಕು ಅಷ್ಟೇ. ಹಾಂ, ಹೇಗೆ ನಡೀತುಂಟು ನಿಮ್ಮದು ಸಂಗೀತ ಕಚೇರಿಗಳೆಲ್ಲ? ತುಂಬ ಚೆನ್ನಾಗಿ ನಡೀತದೆ. ಕ್ಲಾಸಿಗೆಲ್ಲ ಈಗ ಮಕ್ಕಳೆಲ್ಲ ಸುಧಾರಿಸ್ಕೊಂಡಿದ್ದಾರಲ್ಲ, ತುಂಬ ಪ್ರೈಸ್ಗಳನ್ನೆಲ್ಲ ತಗೊಂಡಿದ್ದಾರೆ.
ತುಂಬ ಕಡೆ ಭಜನೆ ಎಲ್ಲ ಕರೀತಾರೆ, ಹೋಗ್ತಾರೆ. ಭಜನೆಗೆಲ್ಲ ಎಲ್ಲ ಒಳ್ಳೊಳ್ಳೆ ದೇವಸ್ಥಾನಕ್ಕೆಲ್ಲ ಕರೀತಾರಲ್ವ, ಅದಕ್ಕೆ ಇನ್ನು ತುಂಬ ಕಡೆ. ಮತ್ತು ಶ್ರಾವಣ ಈಗ ಇದಕ್ಕೆ ಮೆಣಸು ಇಷ್ಟು ಸ್ವಲ್ಪ ಹುರಿದು ಆದಮೇಲೆ ಈ ಮೆಣಸು ಹಾಕ್ಬೇಕು, ಇಲ್ಲದಿದ್ದರೆ ಇದು ಬೇಗ ಆಗುದಿಲ್ಲಲ್ಲ, ಇದು ಬೇಗ ಮೆಣಸು ಕಪ್ಪಾಗಿ ಇಷ್ಟಿದೆ. ರೆಡಿ ಆಗುವ ಮೆಣಸಂತೂ ಕಪ್ಪಾಗಿ ಹೋಗ್ತದೆ. 5 ಮೆಣಸು ತಗೊಂಡಿದ್ದೇನೆ, ಇದು ತುಂಡು ಮಾಡಿದ್ದೇನೆ, ಹಾಗೆ ಜಾಸ್ತಿ ಕಾಣ್ತದೆ, ಜಾಸ್ತಿ ಕಾಣ್ತಾ ಉಂಟು. ಇಲ್ಲದ್ರೆ ಒಂದು 5 ಎಷ್ಟು ಒಂದು ಅರ್ಧ ತೆಂಗಿನಕಾಯಿಗೆ ಒಂದು ಅರ್ಧ ಒಂದು 5 ಮೆಣಸು ಹಾಕಬೇಕು. ಸ್ವಲ್ಪ ಖಾರ ಬೇಕಲ್ಲ, ಖಾರ ಬೇಕು. ಹೌದು, ನಂಜುದಕ್ಕೆ ಅದು ಖಾರ ಬೇಕಲ್ಲ, ಸುಮ್ಮನೆ ಕಲಿಸ್ಲಿಕ್ಕಾದ್ರೆ ತುಂಬ ಕಡಿಮೆ. ಇದಂತೂ ಅಂದ್ರೆ ಈಗ ಊಟಕ್ಕೆ ಎಲ್ಲ ಚಪಾತಿಗಾಗುತ್ತೆ, ದೋಸೆಗೂ ಆಗುತ್ತೆ, ಬೇಕಾದ್ರೆ ಇಡ್ಲಿ ಮಾಡ್ಕೊಂಡ್ರೆ ಅದಕ್ಕೂ ಆಗುತ್ತೆ. ಏನಿಲ್ಲ ಅಂದ್ರೆ ಈ ಚಟ್ನಿ ಹಾಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಏನೂ ಇಲ್ಲ, ಗಂಜಿ ಚಟ್ನಿ ಅಷ್ಟಕ್ಕೂ ರೆಡಿ ಅಷ್ಟು. ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಗಂಜಿ ಮತ್ತು ಈ ಥರ ಚಟ್ನಿ ಇದ್ರೆ ಬಿಸಿ ಮಳೆಯಲ್ಲಿ ಬಂದುಬಿಟ್ರೆ ಕೆಲಸ ಬಿಟ್ಟು ಅಯ್ಯೋ ಏನಿಲ್ಲ ಅಂತ ಹೇಳೋದು ಬೇಡ, ಬಿಸಿ ಬಿಸಿ ಗಂಜಿ ಗಟ್ಟಿ ಗಟ್ಟಿ ಚಟ್ನಿ ತಿಂದ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಎಷ್ಟು ಬಿಳಿ ಇದ್ದದ್ದು ಕೆಂಪಾಗ್ತಾ ಬಂದ್ಬಿಟ್ಟಿದೆ. ಮೆಣಸು ಮತ್ತು ಏನು ಅದು ಏನು ಉದ್ದಲ್ಲ, ಉದ್ದಿನ ಬೇಳೆ ಎರಡರ ಮಿಕ್ಸ್ ಪರಿಮಾಣ ಬೇರೆ ಬೇರೆ ಬರ್ತದೆ. ಇಷ್ಟಕ್ಕೆ ಆಗಲಿಲ್ಲ, ಇನ್ನೂ ಒಂಚೂರು ಕೆಂಪಾದರೆ ಒಳ್ಳೆಯದಾಗ್ತದೆ. ಅದು ಎಷ್ಟಾಗಿದೆ ಈಗ, ಇದು ಸಾಕು. ಆಫ್ ಮಾಡಿ. ಇದು ಚೂರು ತಣಿಲಿ. ಅಷ್ಟರೊಳಗೆ ನಾನು ನಿಮ್ಗೊಂದು ಜೋಡಿ ಪದ ಕೇಳ್ತೇನೆ. ಜೋಡಿ ಪದನ? ಹೌದು. ನೀವು ಫಾಸ್ಟಲ್ಲಿ ಅದು ಪಟ 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 ಹೇಳ್ಬೇಕು. ನಾನು ಹೀಗೆ ಹೇಳಬೇಕಾ? ಹೌದು, ನಿಮಗೊಂದು ಚಾಲೆಂಜ್ ಆಯ್ತಾ? ಈಗ ನನ್ನನ್ನು ನೀವು ಸಿಕ್ಕಿಸಿದಲ್ಲ, ನೀವು ನೋಡಿ ಆಗ್ತದಾ ಅಂತ ಟ್ರೈ ಮಾಡಿ ನೋಡಿ. ಇದು ತುಂಬ ಇಲ್ಲಿ ಹೊಗೆ ಬರ್ತಾ ಇದೆ, ಅದಕ್ಕೆ ಇಲ್ಲಿ ಇಟ್ಟಿದ್ದೇನೆ. ಆಯ್ತಾ? ಹೇಳ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಪಟ 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 5 ಸೆಕೆಂಡಲ್ಲಿ 20 ಬಾರಿ ಹೇಳ್ಬೇಕು. 20 ಬಾರಿ ಹೇಳ್ಬೇಕಾ? ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದ್ರಿ ನೋಡಿ. ನಾನು ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ನಿಮಗೊಂದು ಕೇಳೋಣ ಅನಿಸ್ತು, ಕೇಳಿದ್ದೀನಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಎದ್ರಲ್ಲ ಕಪ್ಪು ಕುಂಕುಮ. ಹೌದು ಹೌದು. ಇದು ಅಂದ್ರೆ ಆಕ್ಚುಲಿ ನಮ್ಗೆ ಬಾಯಿ ಒಂದ್ ಸ್ವಲ್ಪ ಏನು ಇದು ಮಾಡ್ಲಿಕ್ಕೆ ಎಕ್ಸರ್ಸೈಸ್ ತರ ಕೂಡ ಆಗುತ್ತಲ್ಲ. ಅಂದ್ರೆ ಈಗ ಸಂಗೀತ ಕ್ಲಾಸ್ ಮಾಡುವಾಗ ಮಕ್ಕಳಿಗೆ ಒಮ್ಮೊಮ್ಮೆ ನಿದ್ದೆ ಎಲ್ಲ ಬಂದ್ಬಿಡುತ್ತಲ್ಲ, ಅವಾಗ ಅವ್ರು ನೀಚೆ ಹೇಳುವಾಗ ಈ ತರದ್ದು ಏನಾದ್ರು ಅಂತ ಹೇಳೋದು. ಅವರಲ್ಲಿ ಟ್ರೈ ಮಾಡೋದೇ ಒಂದು ಜಾಲಿ ಇರೋದು. ಅವ್ರಿಗೆ ಅದೊಂದು ಮತ್ತೆ ಆಟ ಆಗ್ಬಿಡುತ್ತದಲ್ಲ, ಅವಾಗ ನಿದ್ದೆ ಎಲ್ಲ ಓಡೋಗ್ತದೆ. ಇನ್ನೊಂದು ಕೇಳ್ಬಿಡ್ಲ, ಇನ್ನೊಂದು ಅಲ್ಲಿವರೆಗೆ ತಣ್ಣದಾಗ್ತದೆ, ಆದ್ರೆ ಟ್ರೈ ಮಾಡಿ. ಓಕೆನಾ? ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಆಯ್ತಾ? ಸಂಪಂಗಪ್ಪನ ಮಗ ಸಂಪಂಗಪ್ಪ, ಸಂಪಂಗಪ್ಪನ ಮರಿಮಗ ಮರಿ ಸಂಪಂಗಪ್ಪ. ಇದು ಒಂದ್ಸಲ ಹೇಳ್ಬೋದು ನಾನು. ಸಂಪಂಗಪ್ಪನ ಮಗ ಸಂಪಂಗಪ್ಪ ಹೇಳಿ. ಸಂಪಂಗಪ್ಪನ ಮಗ ಸಂಪಂಗಪ್ಪ, ಸಂಪಂಗಪ್ಪನ ಮರಿಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮರಿಮಗ ಮರಿ ಸಂಪಂಗ ಸಂಪಂಗಪ್ಪ, ಸಂಕಾಲ ಸಂಪ ಸಂಪ. ಸಂಪಂಗಪ್ಪನ ಮಗ ಸಂಪಂಗಪ್ಪ, ಸಂಪಂಗಪ್ಪನ ಮರಿಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಸಂಪಂಗಪ್ಪ, ಸಂಪಂಗಪ್ಪನ ಮರಿಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪ ಅಲ್ಲ, ನಾನು ನೆಕ್ಸ್ಟ್ ಅಲ್ಲ ನೀವು ಬಂದಾಗ ಓಕೆ, ನೀವು ನೆಕ್ಸ್ಟ್ ಅಲ್ಲ ಬಂದಾಗ ಅದರ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಹೇಳ್ತಾರೆ. ಓಕೆ, ಖಂಡಿತ. ನಾನು ಹೇಗೆ ಸುಮ್ಮನೆ ನಿಮ್ಮ ಚಾಲೆಂಜಿಗೆ ಹೇಳಿದ್ದಲ್ಲ, ಹೀಗೆ ಟೈಮ್ ಪಾಸಿಂಗ್. ಆಕ್ಚುಲಿ ಅದು ಒಳ್ಳೆ ನೋಡಿ, ಅದು ಆ ಥರದ್ದು ನಾಲಿಗೆ ಓಡುತ್ತೆ, ಮನಸ್ಸು ಮತ್ತೆ ಬೇರೆ ಕಡೆ ಬರುತ್ತಲ್ವಾ. ಮಕ್ಕಳಿಗೆಲ್ಲ ಈ ಥರ ಹೇಳಿದ್ರೆ ಅವರು ನಿದ್ದೆ ಗಿದ್ದೆ ಮಾಡಿದರೆ ಹೋ ಅಂತ ನೆಗಾಡ್ಕೊಂಡು ಎಚ್ಚರವಾಗಿ ಪಾಠ ಮಾಡ್ಬೋದಲ್ಲ. ಅದಕ್ಕೆ ಒಂದು ಸಣ್ಣ ಟ್ರಿಕ್. ಯಾರೆಲ್ಲ ಸೈಲೆಂಟ್ ಆಗಿರ್ತಾರೆ ಅವರನ್ನು ಎಚ್ಚರಿಸಲಿಕ್ಕೆ ಇದು ಕೂಡ ಮಾಡ್ಬೋದು. ಅಲ್ಲ, ಅವ್ರಿಗೆ ತುಂಬಾ ಹಾಡಿ ಹಾಡಿ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಮಕ್ಕಳಲ್ವಾ, ದೊಡ್ಡವರಾದ್ರೆ ಹೆಂಗೋ ತಡ್ಕೊಳ್ತಾರೆ, ಮಕ್ಕಳಿಗೆ ತಾಲಿ ಹಿಡ್ದಂಗಾಗತ್ತೆ. ಈಗ ಅದಕ್ಕೆ ಸಾಕಾಗುತ್ತಾ? ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತೇನೆ. ಇದನ್ನು ಹೊರಿಲಿಕ್ಕೆ ವಾಪಸ್ಸು? ಇಲ್ಲ ಇಲ್ಲ, ಮತ್ತೆ ಏನು ಮಾಡಲಿಕ್ಕಿಲ್ಲ. ಇದಕ್ಕೆ ಇಷ್ಟು ಹುಳಿ ಬೇಕು, ಹುಳಿ ಹಾಕಿದ್ದೇನೆ. ಟೇಸ್ಟ್ ಇಲ್ಲದ್ರೆ ಉಪ್ಪಿಗಿಂತ ರುಚಿ ಇಲ್ಲಲ್ಲ, ರುಚಿ ಇಲ್ಲ, ಕಾಯಿಗಿಂತ ಬಂದು ಇಲ್ಲ ಅಲ್ವಾ. ಇಷ್ಟು ಉಪ್ಪು ಹಾಕಿ ಇದನ್ನು ಈಗ ರುಬ್ಬಬೇಕಲ್ಲ. ಹಾಗಾದ್ರೆ ಹುರಿಲಿಕ್ಕಿಲ್ಲ, ರುಬ್ಬಬೇಕು. ತುಂಬಾನೇ ಆಯ್ತಾ ಅಂತ ಇರಲಿ. ಸಾಕಾಗುತ್ತಾ? ಹೌದು. ಬಿಸಿಯಾ? ಇಲ್ಲಲ್ಲ, ಬಿಸಿ ಇಲ್ಲಲ್ಲ. ಸಾಕಲ್ಲ? ಜಾಸ್ತಿ ನೀರೇನು ಬೇಡ, ನೀರು ಹಾಕಬೇಕಿಲ್ಲ, ಚೂರು ಹಾಕಿ, ಚೂರು ಹಾಕಿ ಅಷ್ಟೇ, ತುಂಬ ಬೇಡ. ಚೂರೇ ನೀರು ಹಾಕಿ, ಗಟ್ಟಿ ಚಟ್ನಿ ಅಲ್ಲ ಅದು, ಗಟ್ಟಿ. ಹಾಂ, ಸಾಕು.
ನೋಡ್ಕೊಂಡು ಹಾಕೋಣ. ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ. ಈಗ ಇದನ್ನು ರುಬ್ಲಿಕ್ಕಾದರೆ ಆಯಿತು, ಅದರೊಳಗೆ ರುಬ್ಲಿಕ್ಕೆ ಆಗ್ತದ ಅಷ್ಟೇ ನೀರು, ಮತ್ತೆ ಆ್ಯಡ್ ಮಾಡೋದು ಬೇಡ. ಓಕೆ, ಆಗಿದೆ ಅಂತ. ಹಾಂ, ಇಷ್ಟು ಸಾಕು, ತರಿಯೇ ಇರಲಿ, ಚೆನ್ನಾಗಿರುತ್ತಲ್ವ. ಈಗ ಸಣ್ಣದು ಆಗಬೇಕು, ಸಾಕು ಸಾಕು ಸಾಕಾಗುತ್ತಾ? ಓಕೆ, ಚಟ್ನಿ ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತಲ್ಲ. ಓಕೆ, ಈಗ ಚಟ್ನಿ ರೆಡಿ ಆಗಿದೆ. ಈಗ ಇದಕ್ಕೆ ಹಾಕೊಳ್ಳುವ. ಅದಕ್ಕೆ ಸರ್ವ್ ಮಾಡ್ತೀರಾ? ಹಾಂ, ಇದಕ್ಕೆ ಸರ್ವ್ ಮಾಡ್ತೀನಿ. ಮತ್ತು ಇದಕ್ಕೊಂದು ಸಣ್ಣದೊಂದು ಒಗ್ಗರಣೆ ಹಾಕುವ. ಒಗ್ಗರಣೆ ಅದೊಂದು ಟೇಸ್ಟ್ ಆಗುತ್ತಲ್ಲ, ಎಲ್ಲದಕ್ಕೂ ಅಷ್ಟೇ ಅಲ್ವಾ, ಒಂದು ಒಗ್ಗರಣೆ ಬಿದ್ದರೆ ಚೆನ್ನಾಗಿರುತ್ತೆ ಪದಾರ್ಥಕ್ಕೆಲ್ಲ. ಹಾಂ, ಒಗ್ಗರಣೆ ಬಿದ್ದರೆ ಗಮ್ಮತ್ತಾಗಿ ಪರಿಮಳ ಬರುತ್ತೆ. ಇದು ನೋಡಿ ಎಷ್ಟು ಗಟ್ಟಿ ಇದೆ ಚಟ್ನಿ ಅಲ್ವಾ. ಕಾಯಿ ಮತ್ತೆ ಉದ್ದಿನ ಬೇಳೆ ಅಲ್ವಾ. ಒಗ್ಗರಣೆ ಹಾಕ್ಲಿಕ್ಕೊಂದು ಪಾತ್ರೆ ಬೇಕೀಗ. ಓಕೆ, ಒಗ್ಗರಣೆಯ ಸೌಟ್ ಅಂತ ರೆಡಿ. ಆಯಿಲ್ ಉಂಟಲ್ಲ, ಚೂರು ಆಯಿಲ್ ಹಾಕ್ಲಾ. ಇದಕ್ಕೊಂದು ಬೇವಿನ ಸೊಪ್ಪು ಹಾಕಿ ಬಿಸಿ ಆದ ಕೂಡಲೇ ಬೇವಿನ ಸೊಪ್ಪು ಹೀಗೆ ಹಾಕ್ಬಾರ್ದು. ಒಗ್ಗರಣೆಗೆ ಬೇರೆ ಏನೇ ಆ್ಯಡ್ ಮಾಡ್ಕೊಳ್ತಾ ಇಲ್ಲಲ್ಲ, ಬಾರಿ ಬೇವಿನ ಸೊಪ್ಪು. ಸಾಸಿವೆ ಇದ್ರೆ ಹಾಕ್ಬೋದು, ನನ್ನ ಹತ್ರದ್ದು ಇಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಸಾಸಿವೆ ಹಾಕ್ಬೋದು, ಹಾಕ್ಲೇಬೇಕಂತೇನಿಲ್ಲ, ಆದರೆ ಈ ಬೇವಿನ ಸೊಪ್ಪೆ ಟೇಸ್ಟ್ ಕೊಡೋದು. ಟೇಸ್ಟ್ ಇರುತ್ತಲ್ಲ ನೋಡಿ, ಹಾಕ್ಬೋದು. ಇಷ್ಟೇ ಸಿಂಪಲ್ ಆದ ಒಗ್ಗರಣೆ. ಮೇಲ್ಗಡೆಯಿಂದ ಹಾಗೆ ಮೇಲಿಂದ ಹೀಗೆ ಹಾಕಬೇಕು ನೋಡಿ. ಈಗ ಬಿಸಿ ಖಾರವಾದ ಒಂದು ಚಟ್ನಿ ಎಲ್ಲ, ಗಟ್ಟಿ ಚಟ್ನಿ ರೆಡಿ. ಖಾರವಾಗಿದೆ ಅಂತ ಪಕ್ಕ ಹೇಳ್ತಾ ಇದ್ದೀರಾ? ಹೌದು. ನಾರ್ಮಲ್ ಆಗಿ ಇದು ಊಟಕ್ಕೆ ಸಿಕ್ಕಿದ್ರೆ ಗಮ್ಮತ್ ಇರುತ್ತೆ. ಎಲ್ಲದಕ್ಕೆ ಚಪಾತಿ, ರೊಟ್ಟಿ, ಇಡ್ಲಿ, ಗಂಜಿ, ಯಾವುದಕ್ಕೆ ಈ ನಾನು ಈಗ ಸ್ವೀಟ್ ಮಾಡಿದ್ದೇನಲ್ಲ ಅದಕ್ಕೂ ಆ್ಯಡ್ ಮಾಡ್ಕೊಳ್ಬೋದು, ಯಾವುದಕ್ಕೆ ಬೇಕಾದ್ರೆ. ಓಕೆ, ಖಾರ ಚಟ್ನಿ ಅಂತ ಗಮ್ಮತ್ ಇರುತ್ತೆ. ಟೇಸ್ಟ್ ನೋಡಲ್ಲ ಆದ್ರೆ ಈಗ. ಆಯ್ತು. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಖಾರ ಚಟ್ನಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಊಟಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗಟ್ಟಿ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ 1-2 ಚಮಚ ಎಣ್ಣೆ ಹಾಕಿ 4ರಿಂದ 5 ಚಮಚದಷ್ಟು ಉದ್ದಿನ ಬೇಳೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ 5ರಿಂದ 6 ಒಣಮೆಣಸನ್ನು ಹುರಿಯಿರಿ. ತಣ್ಣಗಾದ ನಂತರ ತೆಂಗಿನ ತುರಿ 1 ಕಪ್ನಷ್ಟು, ನಿಂಬೆ ಗಾತ್ರದ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಗಟ್ಟಿ ಚಟ್ನಿ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಗಾರಿಗೆ, ಇನ್ನೊಂದು ಚಟ್ನಿ ಅಲ್ಲ. ಓಕೆ, ಫಸ್ಟಿಗೆ ಗಾರಿಗೆ ನೋಡೋಣ. ಗಾರಿಗೆಗೆ ಇದು ಹಚ್ಚಿ ತಿಂದು ನೋಡಿ. ಹಾಗೆ ನೋಡಿ ತಿಂದ ಹಾಗೇನೂ ತಿನ್ಬಹುದು. ಸಪರೇಟ್ ನೋಡು. ಆಯ್ತು, ನಿಮಗೆ ಇಷ್ಟವೋ ಹಾಗೆ ಮಾಡಿ. ಓಕೆ, ಗಾರಿಗೆ ತಗೊಳ್ಳಿ ನೀವು ಕೂಡ. ಆಯ್ತು. ಸಿಹಿಯಾದ ಗಾರಿಗೆಲ್ಲ ಸಿಹಿಯಾದಾಗ ನೋಡಿ, ಹೊರಗಡೆ ಕ್ರಿಸ್ಪಿ ಉಂಟು, ಒಳಗಡೆ ಚೆನ್ನಾಗುಂಟು. ಇದು ಪಕ್ಕ ಟೀ ಜೊತೆಗೆಲ್ಲ ಮ್ಯಾಚಿಂಗ್ ಅಲ್ಲ. ನಾರ್ಮಲ್ ಆಗಿ ನಾವು ಇದೆಲ್ಲ ಚಿಕ್ಕದಿರುವಾಗ ಮಲಬಾರ್ ಕೇಕ್ ಅಂತ ಬರ್ತಾ ಇತ್ತು, ಸೇಮ್ ಅದೇ ಥರದ ಟೇಸ್ಟ್ ಬರ್ತಾ ಉಂಟು ಗಾರಿಗೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಅದೆಲ್ಲ ನಾವೆಲ್ಲ ಟೀ ಜೊತೆ ಎಲ್ಲ ಗಮ್ಮತ್ತಾಗಿ ತಿಂತಿದ್ವಿ ಫ್ರೆಂಡ್ಸ್ನವರೆಲ್ಲ. ಈಗ ಇನ್ನೊಂದು ಚಟ್ನಿ ಅಲ್ಲ. ಓಕೆ, ಈಗ ಇದ್ರ ಹಚ್ಚಿ ತಿಂದು ನೋಡಿ, ಅಥವಾ ಹಾಗೇನೆ ತಿನ್ನಿ. ಹಾಗೆ ತಗೊಳ್ಳಿ, ಹೇಗಿದೆ ನೋಡಿ. ತಗೊಳ್ಳಿ ನೀವು ಕೂಡ. ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಸಾದ. ಹೌದಲ್ಲ, ಟೇಸ್ಟ್ ಹಾಗೆ ಬಂದಿದೆ, ಚೆನ್ನಾಗಿದೆ. ಮಾತ್ರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲ ಸ್ವಲ್ಪ ನೀರು ಮಾಡ್ತಾರೆ, ತುಂಬಾ ಜನ ಇರ್ತಾರೆ, ತುಂಬಾ ಜನ ಇರುತ್ತೆ. ಟೇಸ್ಟ್ ಅಂತೂ ಗಮ್ಮತ್ತಾಗಿ ಸೇಮ್ ಹಾಗೆ ಬಂದಿದೆ. ಸ್ವಲ್ಪ ನೀರು ಮಾಡಿದ್ರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಥವಾ ಹೀಗೆ ನಾರ್ಮಲ್ ದೇವಸ್ಥಾನಗಳಲ್ಲಿ ಸಿಗುವಂತಹ ಅನ್ನದ ಜೊತೆ ಸಿಗುವಂತಹ ಚಟ್ನಿ ಥರನೇ ಇದೆಲ್ಲ. ಒಗ್ಗರಣೆ ಬಿದ್ದು ಇನ್ನೂ ಚೆನ್ನಾಗಿ ಟೇಸ್ಟ್ ಸಿಗಿದೆ. 2 ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಆಗಿ ಬಂತು. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಅದೇ ಇದನ್ನು ನಾನು ಒಂದು ಬಾರಿ ನಿಮಗೆ ತೋರಿಸ್ಬೇಕಂತಿದ್ದೆ, ಇವತ್ತೇ ಅವಕಾಶ ಸಿಕ್ಕೋಯ್ತು, ಮಾಡಿಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಕಡೆಯಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಗಾರಿಗೆ ಮತ್ತು ಸ್ಪೆಷಲ್ ಆಗಿ ಗಟ್ಟಿ ಚಟ್ನಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್.
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.